ಜಗತ್ತಿನ ಹೆಸರಾಂತ ಬ್ರ್ಯಾಂಡ್ ಕಾರುಗಳಲ್ಲಿ ಬಿಎಂಡಬ್ಲ್ಯೂ ಒಂದಾಗಿದ್ದು ಕರ್ನಾಟಕದ 3ನೇ ಡೀಲರ್ ಹೊಂದಿರುವ ಬಿಎಂಡಬ್ಲ್ಯೂ ವರ್ಷ ಕಾರ್ಸ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ನ್ಯೂ ಬಿಎಂಡಬ್ಲ್ಯೂ X3 ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ಮಂಗಳೂರಿನ ಹೊರವಲಯದ ಹಳೆ ಕಣ್ಣೂರು ಚೆಕ್ಪೋಸ್ಟ್ ಬಳಿಯ ಬಿಎಂಡಬ್ಲ್ಯೂ ವರ್ಷ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಶೋರೂಂನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಹೊರವಲಯದ ಹಳೆ ಕಣ್ಣೂರು ಚೆಕ್ಪೋಸ್ಟ್ ಬಳಿಯ ಬಿಎಂಡಬ್ಲ್ಯೂ ವರ್ಷ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಂನಲ್ಲಿ ನ್ಯೂ ಬಿಎಂಡಬ್ಲ್ಯೂ X3 ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ನೂತನ ಕಾರನ್ನ ಮಂಗಳೂರಿನ ಡಿಸಿಪಿ ದಿನೇಶ್ ಕುಮಾರ್ ಮತ್ತು ಎಸಿಪಿ ನಟರಾಜ್ ಅವರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಮಂಗಳೂರು ಡಿಸಿಪಿ ದಿನೇಶ್ ಕುಮಾರ್ ಅವರು ವಿಶ್ವದಲ್ಲೇ ಪ್ರಸಿದ್ಧಿಯನ್ನ ಹೊಂದಿದ ಅತ್ಯುನ್ನತ ಬ್ರ್ಯಾಂಡ್ ಬಿಎಂಡಬ್ಲ್ಯೂ ಆಗಿದ್ದು ಇದರ ಶೋರೂಂ ಮಂಗಳೂರು ನಗರದಲ್ಲಿ ಇದೆ ಎಂಬುದು ಹೆಮ್ಮೆಯ ವಿಚಾರವಾಗಿದೆ. ಬಿಎಂಡಬ್ಲ್ಯೂ ಕಂಪನಿಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುನ್ನತ ಮಟ್ಟದ ಕಾರುಗಳನ್ನು ಗ್ರಾಹಕರಿಗೆ ನೀಡುವ ಮೂಲಕ ಪ್ರತಿಯೊಬ್ಬರು ಈ ಬ್ರ್ಯಾಂಡ್ ಲಕ್ಸುರಿ ಕಾರ್ ಪಡೆಯುವಂತಾಗಲಿ ಎಂದು ಹೇಳಿದರು. ಸೇಲ್ಸ್ ಶೋರೂಮ್ ಇರುವಂಥದ್ದು ಬಹಳ ಸಂತೋಷ. ಅತ್ಯಂತ ಲಕ್ಸುರಿ ಆಗಿರುವಂತಹ ಈ ಒಂದು ಹೊಸ ವಾಹನವನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಈ ಸಂಸ್ಥೆ ವತಿಯಿಂದ ಈ ಏನು ಒಂದು ಹೊಸ ವಾಹನವನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಸೇಲ್ಸ್ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಾಗಿ, ಅದೇ ರೀತಿಯಾಗಿ ಜನರಿಗೂ ಕೂಡ ಈ ಒಂದು ವಾಹನವನ್ನು ಹೆಚ್ಚು ಜನರಿಗೂ ಕೂಡ ಈ ವಾಹನವನ್ನು ಖರೀದಿ ಮಾಡುವಂತಹ ಒಂದು ಶಕ್ತಿ ಬರಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈಗ ಕೊರೋನಾ ಸಮಸ್ಯೆ ಏನಿದೆ ಇದು ಅತ್ಯಂತ ಬೇಗ ಹೋಗಿ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ. ಬಳಿಕ ಬಿಎಂಡಬ್ಲ್ಯೂ X3 ಮಂಗಳೂರಿನ ಮೊದಲ ಗ್ರಾಹಕರಾದ ರವಿಕುಮಾರ್ ಅವರಿಗೆ ಕೀ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಈ ವೇಳೆ ವರ್ಷ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ಹೆಡ್ ರಚಿತ್, ಸೇಲ್ಸ್ ಮ್ಯಾನೇಜರ್ ಶ್ರೀಜಿತ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.